ಈಗ 20 ಕೋಟಿ ರೂಪಾಯಿ ಅನುದಾನ ಅಂಡರ್ ಪಾಸ್ ಇದೆ. ಅದಕ್ಕೆ ಬೇಕಾಗುವಂತಹ ಹಣ ಇನ್ನೂ ನಾವು ಹೆಚ್ಚುವರಿಯಾಗಿ ಇಡಬೇಕಾಗ್ತದೆ. ಒಮ್ಮೆ ಡೆವಲಪ್ಮೆಂಟ್ ಮಾಡಿದ ಮೇಲೆ ಅದು ಇನ್ನೊಂದು 50 ವರ್ಷದ ಥಿಂಕಿಂಗ್ ಇರಬೇಕು. ಅದಕ್ಕೆ ಅಲ್ಲಿ ಒಂದು ಗೋಣಿ ಸಿಮೆಂಟ್ನ ಕೆಲಸ ಕೂಡ ಆಗಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವ ವಿರೋಧ ಪಕ್ಷದವರು ಏನಾದರೂ ಕಮೆಂಟ್ ಮಾಡಿದೆ ಅದಕ್ಕೆ ಉತ್ತರ ಕೊಡುವುದಿಲ್ಲ. ಅವರ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರಂತೆ ಅವರಿಗೆ ಗೊತ್ತಿದೆ. ಸಿಮೆಂಟ್ ಅಲ್ಲಿ ಮತ್ತೆ ಈ ಅಕ್ರಮ ಸಕ್ರಮದಲ್ಲಿ ಎಲ್ಲ ತಿಂದು 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 ಈಗ ಇಲ್ಲಲ್ಲ ಪಾಪ, ಈಗ ಕದೀಲಿಕ್ಕೆ ಆಗುದಿಲ್ಲ. ನೀರಿಂದ ಮೇಲೆ ಬಿದ್ದ ಮೀನಿನ ತರ ಆಗ್ತದೆ. ಏನು ಮಾಡುದು? ಇವತ್ತು ನಡೆದಂತ ಒಂದು ಕಾಮಗಾರಿ ಗುದ್ದಲಿ ಪೂಜೆ ಬಗ್ಗೆ ನೋಡಿ, ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಕಾಂಕ್ರೀಟೀಕೃತ 4 ಲೈನ್ ಚತುಷ್ಪಥ ರಸ್ತೆಯನ್ನು ಮಾಡಲಿಕ್ಕೆ ಈಗ 20 ಕೋಟಿ ರೂಪಾಯಿ ಅನುದಾನ. ನಿಮ್ಮ ಬಳುವಾರು ಮಂಗಳೂರಿಂದ ಬರುವ ಅಲ್ಲಿಂದ ಸ್ಟಾರ್ಟ್ ಆಗಿ ಇದು ಹಾರಾಡಿವರೆಗೆ ಹೋಗ್ತದೆ. ಆನಂತರ ಅಲ್ಲಿನೊಂದು ಅಂಡರ್ ಪಾಸ್ ಇದೆ. ಅದಕ್ಕೆ ಬೇಕಾಗುವಂಥ ಹಣ ಇನ್ನೂ ನಾವು ಹೆಚ್ಚುವರಿಯಾಗಿ ಇಡಬೇಕಾಗ್ತದೆ. ಆನಂತರ ಕೋಡಿಂಬಾಡಿಯಲ್ಲಿ 2 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅದು ಕೂಡ 4 ಲೈನ್ ಆಗ್ತದೆ, ಕಾಂಕ್ರೀಟ್ ರಸ್ತೆ ಆಗ್ತದೆ. ಆನಂತರ ನೆಕ್ಕಿಲಾಡಿಯಿಂದ ಪುನಃ ಪೆಟ್ರೋಲ್ ಪಂಪಿಂದ ಮುಂದೆ ಹೋಗುವಂಥ 4 ಲೈನ್ಗಳು ನಾವು ಅಲ್ಲಿ ಜಂಕ್ಷನ್ ಏನು ಹೈವೇಗೆ ಟಚ್ ಆಗ್ತದೆ. ಅಲ್ಲಿ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ಇದೆ. ಈ ಹಿಂದೆ ಅವರು ಒಂದು ಟರ್ನ್ ಆಗಿ ಒನ್ ವೇಯಲ್ಲಿ ಹೋಗಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡಿದರು. ಅದು ಸಾಕಾಗೋದಿಲ್ಲ, ಯಾಕಂದರೆ ಜನ ನಮ್ಮನ್ನು ಬೈಲಿಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಡೆವಲಪ್ಮೆಂಟ್ ಮಾಡಿದ ಮೇಲೆ ಅದು ಇನ್ನೊಂದು 50 ವರ್ಷದ ಥಿಂಕಿಂಗ್ ಇರಬೇಕು. ಅದಕ್ಕೆ ಸುಮ್ಮನೆ ನಾವು ಇವತ್ತೇನೋ ಸ್ವಲ್ಪ ದುಡ್ಡು ಬಂದಿದೆ ಮಾಡ್ಕೊಂಡು ಹೋಗೋದು, ಜನರ ದುಡ್ಡನ್ನು, ಜನರ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನು ಹಾಳು ಮಾಡಬಾರ್ದು. ಪರ್ಮನೆಂಟ್ ಸ್ಟ್ರಕ್ಚರ್ ಇರಬೇಕು, ಪರ್ಮನೆಂಟ್ ವ್ಯವಸ್ಥೆ ಇರಬೇಕು. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಈಗ ಮಾಡಿರುವಂಥದ್ದು ಆ ಬುಲ್ವಾರು ಮಂಗಳೂರಿಂದ ಬರುವ ರಸ್ತೆಯಿಂದ ಬುಲ್ವಾರ್ ಜಂಕ್ಷನ್ವರೆಗೆ 30 ಫೀಟ್ ಮಾಡಿದ್ದಾರೆ. 30 ಫೀಟ್ ಎಷ್ಟು ದಿವಸ ಸಾಕಾಗ್ತದೆ? ಇಟ್ ಹ್ಯಾಸ್ ಟು ಬಿ 4 ಲೈನ್. ಅದು ಫ್ಯೂಚರ್ ಪರ್ಮನೆಂಟ್ ಆಗಿರ್ತದೆ. ಅದನ್ನು ಕೂಡ ಅವ್ರಿಗೆ ಹೇಳಿದೆ, ರೀಎಸ್ಟಿಮೇಟ್ ಮಾಡಿ 4 ಲೈನ್ ಮಾಡಬೇಕಂತ ಹೇಳಿದ್ದೀನಿ. ಒಟ್ಟು ಆ ಅಭಿವೃದ್ಧಿಗೆ ಹಣ ಬರ್ತಾ ಇದೆ. ಅದನ್ನು ಮಾದರಿ ರಸ್ತೆಯನ್ನು ಮಾಡಬೇಕಂತ ಕನಸು ಕಂಡಿದ್ದೀವಿ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಬೇರಿಕೆಯಿಂದ ನೆಕ್ಕಿಲಾಡಿವರೆಗೆ ಒಂದು ಕೆಲಸ ನಡೀತಾ ಇದೆ. ಅದು ಇದರಲ್ಲಿ ಬರ್ತದೆ ಅಥವಾ ಅದು ಬೇರೆನೇ? ಅದು ಬೇರೆನೇ. 10 ಕೋಟಿದು ಅದು ಕಾಮಗಾರಿ ಬೇರೆನೇ, ಇದು ಬೇರೆ ಕಾಮಗಾರಿ. ಇದು 20 ಕೋಟಿ, ಇನ್ನೊಂದು 15 ಕೋಟಿ ಬೇರೆನೇ ಬಂದಿರುವಂಥದ್ದು. ಇನ್ನು ಪುನಃ 10 ಕೋಟಿ ಪ್ಲಸ್ 5 ಕೋಟಿಗೆ ಪ್ರಪೋಸಲ್ ಕಳಿಸಿದ್ದೀವಿ. ಅದು ಲೈಟಿಂಗ್ ಹಾಕಲಿಕ್ಕೆ ಮತ್ತು ಅಲ್ಲಿ ಒಂದು ಜಂಕ್ಷನ್ ಡೆವಲಪ್ಮೆಂಟ್ಗೆ. ಅದು ಕೂಡ ಮುಂದಿನ ದಿವಸಗಳೇ ಬರಲಿಕ್ಕಿದೆ. ಇನ್ನು ಪುತ್ತೂರಲ್ಲಿ ಒಂದು ಗೋಣಿ ಸಿಮೆಂಟ್ನ ಕೆಲಸ ಕೂಡ ಆಗಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರೇ ಆ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾಜಿ ಶಾಸಕರು ನಿನ್ನೆ ಒಂದು ಪ್ರತಿಭಟನಾ ಸಭೆಯಲ್ಲಿ ಹೇಳಿದ್ದಾರೆ. ಏನು ಹೇಳ್ತಾರೆ ಅದರ ಬಗ್ಗೆ? ನೋಡಿ, ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ನಾನು ಯಾರ ಬೇರೆಯವರ ವಿರೋಧ ಪಕ್ಷದವರು ಏನಾದರೂ ಕಮೆಂಟ್ ಮಾಡಿದೆ ಅದಕ್ಕೆ ಉತ್ತರ ಕೊಡುವುದಿಲ್ಲ. ಕೆಲಸ ಮಾಡಿ ತೋರಿಸ್ತೇನೆ. ಕೆಲಸಕ್ಕೆ ಅದಕ್ಕೆ ಜನ ಉತ್ತರ ಕೊಡಬೇಕು. ಅವರು ನನ್ನ ಮೇಲೆ ಹೇಳೋದು, ಅವರ ಬಗ್ಗೆ ಜನ ಹೇಳಬೇಕು. ಅವರ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರಂತೆ, ಜನ ಏನು ಹೇಳ್ತಾ ಇದ್ದಾರಂತೆ ಅವ್ರಿಗೆ ಗೊತ್ತಿದೆ. ಎಲ್ಲ ಪುತ್ತೂರಿನ ಜನತೆಗೆ ಗೊತ್ತಿದೆ. ನನ್ನ ಬಗ್ಗೆ ನಾನು ಇಲ್ಲ ಸಿಮೆಂಟು ಅದು ಇದು ಅಂತ ನಾನು ಹೇಳೋದಿಲ್ಲ. ಜನ ಹೇಳಲಿ, ಆಯಿತಾ ಕೆಲಸ ಆಗಿದೆಯಾ, ಅಲ್ಲ ಪ್ರಾಮಾಣಿಕತನವಾಗಿ ಕೆಲಸ ಆಗ್ತಾ ಇದೆಯಾ, ಪುತ್ತೂರಿನ ಅಭಿವೃದ್ಧಿ ಆಗ್ತಾ. ಹೌದು, ಸ್ವಲ್ಪ ಲೇಟ್ ಆಗಿದೆ, ನಾನು ಒಪ್ತೇನೆ. ಸ್ವಲ್ಪ ಲೇಟ್, ಕೋಡ್ ಆಫ್ ಕಂಡಕ್ಟು ಇಲೆಕ್ಷನ್ ಬಂದದ್ರಿಂದ ಸ್ವಲ್ಪ ತಡ ಆಗಿದೆ, ಅದನ್ನು ನಾನು ಒಪ್ತೇನೆ. ಅದನ್ನು ಕೂಡ ಈಗ ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಎಲ್ಲ ಕಾಮಗಾರಿಗಳು ಆರಂಭ ಆಗ್ತದೆ. ರಸ್ತೆ ಸ್ವಲ್ಪ ಹಾಳಾಗಿದೆ, ಬೇರೆ ಬೇರೆ ಕಡೆ ತುಂಬ ಹಾಳಾಗಿದೆ. ಈ ವರ್ಷ ಹೆಚ್ಚಿನ ಮಳೆ ಇರೋದ್ರಿಂದ ಹಾಳಾಗಿದೆ. ಅದಕ್ಕೂ ಕೂಡ ಈಗ ಎಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದೀವಿ. ಆದರೆ ಮಳೆ ನಿಂತ ಕೂಡಲೇ ಅದನ್ನೆಲ್ಲ ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ಗೋಣಿ ಸಿಮೆಂಟ್ ಕೆಲಸ ಆಗಲಿಲ್ಲ ಅಂತ ಹೇಳೋದು, ನಾನು ಅದಕ್ಕೆ ಕಮೆಂಟ್ ಮಾಡಿ. ನೋಡಿ, ನಾನು ಹಿಂದೆ ಒಂದು 5-6 ವರ್ಷದ ಹಿಂದೆ ಒಬ್ಬ ಜೈಲಲ್ಲಿ ಒಬ್ಬ ಕಳ್ಳ ಇದ್ದ. ಅವನ ತಂದೆ ಅವನಿಗೆ ಬೇಯ್ಲಾಗಿತ್ತು. ಅವನ ತಾಯಿ ಮತ್ತು ಅವನ ಹೆಂಡತಿ ಬಂದು ನನ್ನ ಹತ್ರ ಹೇಳಿದ್ರು, ಹೇಗಾದರೂ ಮಾಡಿ ನನಗೆ ಒಂದು 3,000 ರೂಪಾಯಿ ಕೊಡಿ, ಅವರನ್ನು ಬಿಡಿಸ್ಕೊಂಡು ಬರ್ತೇನೆ, ದುಡ್ಡು ಕೊಡಬೇಕು, ಪಾಪ ಅಲ್ಲಿ ಬೇಯ್ಲಾಗಿ 2 ತಿಂಗಳಾಯಿತು ಅಂತ ಹೇಳಿದೆ. ನಾನು ಮತ್ತೆ 3,000 ರೂಪಾಯಿ ತೆಗೆದುಕೊಟ್ಟೆ. ಅವ್ರು ಹೋಗಿ ಅಲ್ಲಿ ಏನೋ ದುಡ್ಡು ಕಟ್ಟಿ ಅವರನ್ನು ಬಿಡಿಸ್ಕೊಂಡು ಬಂದರು. ಅವರು 3 ಗಂಟೆಗೆ ಪುನಃ ಮನೆಗೆ ಹೋಗುವಾಗ ಕೋಳಿ ಮೀನು ಎಲ್ಲ ತಗೊಂಡು ಹೋದ ಮನೆಗೆ. ಜೈಲಿನಿಂದ ಸೀದಾ ಮನೆಗೆ ಹೋಗುವಾಗ ಕೋಳಿ ಮೀನು ಎಲ್ಲ ತಗೊಂಡು ಹೋಗಿ, ಆಗ ಮನೆಯವರು ತಾಯಿ ಕೇಳಿದಂತೆ, ಎಲ್ಲಿ ನಮಗೆ ತಂದಂತ. ಇಲ್ಲ, ನನ್ನ ಫ್ರೆಂಡ್ಸುಗಳು ಕೊಟ್ಟರು ಅಂತ ಹೇಳಿದಂತೆ. ಪುನಃ 3:30-4 ಊಟ ಮಾಡೋ ಮೊದಲು ಪೊಲೀಸರು ಬಂದರು. ಅಂದರೆ ಇವನು ಜೈಲಿಂದ ಸೀದಾ ಹೋಗಿ ಒಂದು ಬೈಕ್ ಕದ್ದು 3,000 ರೂಪಾಯಿಗೆ ಮಾರಿ ಇದನ್ನು ತಗೊಂಡು ಹೋಗಿದ್ದು. ಯಾರು ಕದೀತಾರೆ ಅವರು ಸಿಮೆಂಟು ಕದ್ದು ಈ ಸಿಮೆಂಟಿಂದ ನೆನಪು, ಸಿಮೆಂಟಲ್ಲಿ ಇದರಲ್ಲೆಲ್ಲ ಹೊಡೆದು ಅದರದ್ದೇ ನೆನಪಾಗಿದೆ. ಪಾಪ ಈಗ ಕದೀಲಿಕ್ಕೆ ಆಗೋದಿಲ್ಲ, ಅವಕಾಶಗಳು ಇಲ್ಲ. ಈ ಸಿಮೆಂಟಲ್ಲಿ ಮತ್ತು ಈ ಅಕ್ರಮ ಸಕ್ರಮದಲ್ಲಿ ಎಲ್ಲ ತಿಂದು 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 ಈಗ ಇಲ್ಲಲ್ವ, ಅದರದ್ದು ನೆನಪಾಗ್ತಾ ಇದೆ. ಏನು ಮಾಡೋದು? ಕದ್ದವನನ್ನು ಯಾವಾಗಲೂ ಆ ಕಳ್ಳತನದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಳೋದಲ್ಲ ನಾನು, ಕಳ್ಳರದು ಇದೊಂದು ಡ್ರಾಬ್ಯಾಕ್. ಹಾಗೆ ಲಂಚ ತಗೊಳ್ಳುವವನು ಯಾವತ್ತೂ ಕೂಡ ಅವನು ಲಂಚ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರಿಂದ ಮೇಲೆ ಬಿದ್ದ ಮೀನಿನ ಥರ ಆಗ್ತದೆ. ಏನು ಮಾಡೋದು? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಉತ್ತರ ಕೊಡ್ತಾರೆ, ನಾನು ಇದಕ್ಕೆ ಉತ್ತರ ಕೊಡೋಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.